ಸಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಶ್ರೀ ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಬೊಕ್ಕ ಲಯನ್ಸ್ ಕ್ಲಬ್ ಕುಡ್ಲ ಕಾವೂರ್ದ ಒಟ್ಟು ಸೇರಿಗೆಡು ಎಜೆ ಆಸ್ಪತ್ರೆ ರಕ್ತ ಕೇಂದ್ರ ಕುಡ್ಲದ ಜತೆ ಸೇರಿಗೆಡು ಮಾಮಲ್ಲ ನಿತ್ಯರ್ದಾನ ಶಿಬಿರ ಗುರುಪುರ ಉಳಾಯಿ ಬೊಟ್ಟು ಶಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ಸಭಾಂಗಣೋಡು ನಡೆತಂಡು. ಶ್ರೀ ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ ಬೊಕ್ಕ ಲಯನ್ಸ್ ಕ್ಲಬ್ ಕುಡ್ಲ ಕಾವೂರ್ದ ಒಟ್ಟು ಸೇರಿಗೆಡು ಎಜೆ ಆಸ್ಪತ್ರೆ ರಕ್ತ ಕೇಂದ್ರ ಕುಡ್ಲದ ಜತೆ ಸೇರಿಗೆಡು ಮಾಮಲ್ಲ ನಿತ್ಯರ್ದಾನ ಶಿಬಿರ ಗುರುಪುರ ಉಲಾಯಿ ಬೊಟ್ಟು ಶಾಲೆ ಶ್ರೀ ವಿಶ್ವನಾಥ ಮಹಾಗಣಪತಿ ದೇವಸ್ಥಾನದ ಸಭಾಂಗಣೋಡು ನಡೆತಂಡು. ಜಯರಾಮ್ ರೈ ಎತ್ಕೊಂಡೇರು ಬಿನ್ನೆರ್ನ ಒಟ್ಟು ಸೇರಿಕೆಡು ನೆತ್ತಿರ್ದಾನ ಶಿಬಿರ ಉದಿಪನಾಂಡ್ ಪಂಚಾಯತ್ ಗುರ್ಕಾರ್ಯರ ಹರಿಕೇಶ ಶೆಟ್ಟಿ ನಡಿಗುತ್ತು, ಲಯನ್ಸ್ ಕ್ಲಬ್ ಕುಡ್ಲ ಕಾವೂರ್ದ ಗುರ್ಕಾರ್ಯರ ವಿಕ್ಟರ್ ಮೋರಸ್, ರಕ್ತನಿಧಿ ಕೇಂದ್ರದ ಮ್ಯಾನೇಜರ್ ಗೋಪಾಲಕೃಷ್ಣ, ಮಹಾಮಾಯಿ ಸ್ಪೋರ್ಟ್ಸ್ ಕ್ಲಬ್ದ ಗುರ್ಕಾರ್ಯರು ಶ್ರೀಧರ್ ತಳ್ಳಿಮಾರ್, ಲಯನ್ಸ್ ಕ್ಲಬ್ ಕುಡ್ಲ ಕಾವೂರ್ದ ಪಣವದಾಧಿಕಾರಿ ರಾಕೇಶ್ ಶೆಟ್ಟಿ, ಪಂಚಾಯತ್ ಸದಸ್ಯರು ವಿಶ್ವನಾಥ್ ಶೆಟ್ಟಿ ಉಳಾಯಿ ಬೊಟ್ಟು ಗುತ್ತು, ಕಮಲಾಕ್ಷ ತಳ್ಳಿಮಾರ್, ರಮನಾಥ್ ಕಿನ್ನಿ ಬೊಟ್ಟು, ಚೇತನ್ ಅಮೀನ್ ಮುಂಡಾಡಿ ಉದಿಪನ ಲೀಸಿಡು ಪಾಲ್ದೆತ್ತೊಂಡಿರು. ನೆತ್ತೆರ್ ಕೇಂದ್ರದ ಗೋಪಾಲಕೃಷ್ಣ ನೆತ್ತೆರ್ದಾನದ ಬಗ್ಗೆ ಮಾಹಿತಿ ಕೊರಿಯರು. ಅಚ್ಪೊಡ್ಲ ಹೆಚ್ಚ ಜನ ಶಿಬಿರೋಡು ಪಾಲ್ದೆತ್ತಂತೂ ನೆತ್ತೆರ್ದಾನ ಮಲ್ತೆರು. ಲೋಕಡೆ ಮಲ್ಲ ಪುದರ್ ಪಡಿನ ಮೈಸೂರು ದಸರಾ ಮಲ್ಲ ಉಚ್ಚೇಡು 14 ಸರ್ತಿ ಬಂಗಾರದ ಅಂಬಾರಿ ತುಂಬುದಿನ ಬಲರಾಮ ಆನೆ ನಾಗರಹೊಳೆ ಉದ್ಯಾನವನದ ಹುಣಸೂರು ರೇಂಜ್ ಸುತ್ತದ ಭೀಮನಕಟ್ಟೆ ಆನೆ ಶಿಬಿರೋಡು ತೀರ್ದಂಡು. ಆನೆಗೂ 57 ವರ್ಷ ಪ್ರಾಯ ಆದಿತ್ತಂಡು. ಲೋಕಡೆ ಮಲ್ಲ ಪುದರ್ ಪಡಿನ ಮೈಸೂರು ದಸರಾ ಮಲ್ಲ ಉಚ್ಚೇಡು 14 ಸರ್ತಿ ಬಂಗಾರದ ಅಂಬಾರಿ ತುಂಬುದಿನ 57 ವರ್ಷದ ಬಲರಾಮ ಆನೆ ಜೀವ ಬಿಡ್ತುಂಡು. ವಿಜಯದಶಮಿ ಜಂಬೂ ಸವಾರಿಡು 14 ವರ್ಷ ಅಂಬಾರಿ ತುಂಬುದಿನವು ವಿಶೇಷ ಆದಿತ್ತಂಡು. ಎಡ್ಡೆ ಗುಣ ಸ್ವಭಾವದ ಬಲರಾಮ ಆನೆ ಇಂಚಿಪ್ಪ ಜೋರು ಹುಷಾರಿಜ್ಜಂದೆ ಆದ್ ನಾಗರಹೊಳೆ ಉದ್ಯಾನವನದ ಹುಣಸೂರು ರೇಂಜ್ ಸುತ್ತದ ಭೀಮನಕಟ್ಟೆ ಆನೆ ಶಿಬಿರಡು ಪಶು ವೈದ್ಯರ್ನ ಕೂಟ ಬಲರಾಮಗ ಮರ್ದು ಕೊರೊಂದಿತ್ತಂಡು. ಬಲರಾಮನ ಬಾಯಿಡು ಗಜ್ಜಿಯಾದ ತೆನಸು ತಿನ್ನಿಯರೆ ನೀರು ಪರಿಯರೆ ಆವಂದೆ ಹುಷಾರಿಜ್ಜಂದೆ ಸೋತು ಪೋದಿತ್ತಂಡು. ವೈದ್ಯರ್ನ ಮರ್ದ ಪತ್ತಂದೆ ಐತಾರ ಆನೆದ ಜೀವ ಪೋತುಂಡು. ನಾಗರಹೊಳೆ ಪಶು ವೈದ್ಯರು ಡಾಕ್ಟರ್ ರಮೇಶ್ ಜಾಗೆಡೆ ಉಂತುದು ಮರ್ದು ಕೊರೊಂದಿತ್ತಂಡಲ ಏತು ಪ್ರಯತ್ನ ಮಲ್ತಂಡಲ ಆನೆನು ಒರಿಪಯರೆ ಸಾಧ್ಯ ಆತಜಿ. ಬಲರಾಮ ಆನೆ ತೀರ್ ನೀಡ್ದವ್ರ ಭೀಮನಕಟ್ಟೆ ಆನೆ ಶಿಬಿರದ ಅಧಿಕಾರಿಗಳು ಬೊಕ್ಕ ಬೇಲೆದಕ್ಕಲು ಬಾರಿ ಬೇಜಾರು ತೋಜಾದಿರು. ಒಂದು TBCಕ್ ಆದಿಪ್ಪೊಂದು ಸಂಶಯ ಉಂಡಾದಿತ್ತಂಡು. ಈ ಬಗೆಟ್ಟು ಹೆಚ್ಚಿಗೆ ಮಾಹಿತಿ ಬರೋಡಾತೆ. ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಮೇ 1 ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತದು. ಐತಾರ ಶ್ರೀ ಶರಬೇಶ್ವರ ದೇವರಿಗೆ ಪ್ರಧಾನ ಬ್ರಹ್ಮಕಲಶ ಅಟ್ಟಣೆ ಆದಿತ್ತಂಡು. ಮಧ್ಯಾಹ್ನ ವಿಶೇಷ ನೈವೇದ್ಯ ಸಮರ್ಪಣೆ ಮಲ್ತದು ಮಾಪೂಜೆ ಮಲ್ತಿರು. ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಮೇ 1 ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತದು. ಐತಾರ ಶ್ರೀ ಶರಬೇಶ್ವರ ದೇವರಿಗೆ ಪ್ರಧಾನ ಬ್ರಹ್ಮಕಲಶ ಅಟ್ಟಣೆ ಆದಿತ್ತಂಡು. ಬಡಾಜೆ ಗೋಪಾಲಕೃಷ್ಣ ತಂತ್ರಿ ಬೊಕ್ಕ ವೇದಮೂರ್ತಿ ಪೊಳಲಿ ಪ್ರಶಾಂತ ಆಚಾರ್ಯರ್ನ ದುಂಬಾಳ್ತಿಡು ಅನುವಂಶಿಕ ಪೂಜೆದಾರು ಆಡಳಿತ ಮುಕ್ತೇಸರರು ಶರವು ರಾಘವೇಂದ್ರ ಭಟ್ರು ಇತದು ಧಾರ್ಮಿಕ ವಿಧಿವಿಧಾನಗಳು ನಡೆತದುಂಡು. ಕಾಂಡೆ ಕಲಶ ಮೈಪೆರೆ ಶುರುವಾದ ಅಕೇರಿಗ ಬ್ರಹ್ಮಕಲಶದ ಅಭಿಷೇಕ ಮಲ್ತದು. ಪ್ರಸನ್ನ ಪೂಜೆ ವಿಶೇಷ ನೈವೇದ್ಯ ಸಮರ್ಪಣೆ ಮಹಾಪೂಜೆ ಕರಿತೇರು. ನುಪ್ಪದ ರಾಶಿಗ ಪೂಜೆ ಮಲ್ತದು ಭಕ್ತರಿಗ ನುಪ್ರಸಾದ ಸೇವೆ ನಡೆತುಂಡು. ಊರು ಪರ ಊರ ಭಕ್ತರು ಪಾಲ್ದಿತ್ತೊಂಡರು. ಡಾಕ್ಟರ್ ಸುದೇಶ್ ಶಾಸ್ತ್ರಿ, ಡಾಕ್ಟರ್ ರಾಹುಲ್ ಶಾಸ್ತ್ರಿ, ಶರವ್ ಗಣೇಶ್ ಭಟ್, ರಾಘವೇಂದ್ರ ಭಟ್, ಸುಧಾಕರ್ ರಾವ್ ಪೇಜವರೈ ಪೊರ್ತೊಡಿತ್ತೇರು. ರಾತ್ರಿ ದೇವರಿಗೆ ರಂಗಪೂಜೆ ದೇವರನ ಬಲಿ ಉಚ್ಚಯ ನಡಪಾದು ಭಕ್ತರಿಗ ಪ್ರಸಾದ ಕೊರಿಯರು. ಬರ್ತದೆ ಅಲ್ಲಿ ನೋಡಲ್ಲಿ ನಡಬಿಡಿ ಅಲ್ಲಿ
ಸ್ವಾಗತಿಸ್ತಾ ಇದ್ದೆವು, ಪ್ರಸಾದ ಭೋಜನ ವಿತರಿಸ್ತಾ ಇದ್ದೆವು. ಆದಷ್ಟು ಧನಾತ್ಮಕವಾಗಿ ನಮ್ಮ ಜಯರಾಮಣ್ಣನ ಹಾಗೆ ಅವರು MD ಆಗ್ತಿದ್ರು, CEO ಆಗ್ತಿದ್ರ ಅಥವಾ ಚೇರ್ಮನ್ ಎಲ್ಲ ಆಗ್ತಿದ್ರು. ಇಲ್ಲಿ ಆದರೆ ಕಲಾ ಕಾರ್ಯಕ್ರಮಗಳು ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಒಳ್ಳೆ ಒಳ್ಳೆ ಎಲ್ಲ ಅತಿಥಿಗಳು ಸಹ ದೇವಸ್ಥಾನ ಅಂತ ಹೇಳೋದು ಕೆಲವು ತಪ್ಪು ಒಪ್ಪುಗಳಿಂದ ಯಾರು ಮಾಡಿದ್ದು ಗೊತ್ತಿದ್ದ ಗೊತ್ತಿಲ್ಲದೆ ಆಗುವಾಗ ದೇವರ ಅನುಗ್ರಹ ಮನುಷ್ಯರಿಗೆ ನಮ್ಮ ಭಕ್ತರಿಗೆ ತಲುಪಲಿಕ್ಕೆ ಅಡ್ಡಿಗಳು ಬರ್ತಾವಂತೆ. ದೇವರ ಹತ್ರ ಪವರ್ ಉಂಟು, ಆದರೆ ಭಕ್ತರಿಗೆ ಹೋಗಲಿಕ್ಕೆ ಅಡೆತಡೆಗಳು ಬರ್ತವೆ. ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಡ್ಡ ಬರ್ತವೆ. ಅದನ್ನು ನಿವಾರಿಸಲಿಕ್ಕೆ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಮಾಡ್ತೇವೆ. ಪುನಃ ಚೈತನ್ಯ ದೇವರಿಗೆ ತುಂಬಿ ಇರುವಂಥ ಎಲ್ಲ ಅಶೌಚನ ನಿವಾರಣೆಗೋಸ್ಕರ ವಿವಿಧ ಹೋಮಗಳನ್ನೆಲ್ಲ ಮಾಡಿ ಪುನಃ ಶಕ್ತಿ ಕೊಟ್ಟಾಗ ಭಕ್ತರಿಗೆ ಆ ದೇವರ ಅನುಗ್ರಹ ಶೀಘ್ರವಾಗಿ ಲಭಿಸ್ತದಂತೆ ಅವರು ಆ ಪ್ರಕಾರದ ನಾವು ಕಾರ್ಯ ನಡೆಸ್ತಿದ್ದೇವೆ. ಬಹುಶಃ ದೇವರಿಗೆ ಯಾವುದೇ ವ್ಯವಸ್ಥೆಗಳು ಬೇಕಾಗಿರೋದಿಲ್ಲ. ಯಾಕಂದರೆ ನಾವು ದೇವರನ್ನು ನಿರ್ವಿಕಾರ ಅಂತ ಹೇಳ್ತೇವೆ. ಒಂದು ಆಕಾರ ಕೊಟ್ಟು ಒಂದು ಮೂರ್ತಿಯ ಸ್ವರೂಪ ಕೊಟ್ಟು ನಾವು ದೇವಾಲಯದಲ್ಲಿ ಅವರನ್ನು ಪೂಜಿಸ್ತೇವೆ. ನಿತ್ಯ ತೃಪ್ತ ಅಂತ ಹೇಳ್ತೇವೆ, ನೈವೇದ್ಯವನ್ನು ಕೊಡ್ತೇವೆ. ನಿತ್ಯ ಮುಕ್ತ ಅಂತ ಹೇಳ್ತೇವೆ, ನಾವು ಗರ್ಭಗುಡಿಯೊಳಗಿಟ್ಟು ಪೂಜಿಸ್ತೇವೆ. ಹಾಗಿರುವಾಗ ಇಂಥ ವ್ಯವಸ್ಥೆಗಳೆಲ್ಲ ಯಾವುದಕ್ಕೆ ಬೇಕಾಗಂದರೆ ನಮಗೆ ಭಕ್ತರಿಗೆ ದೇವರನ್ನು ಕಾಣುವ ಸಲುವಾಗಿ ಮತ್ತು ಒಂದು ಭಾವನೆಯಿಂದ ದೇವರೊಂದಿಗೆ ನಾವು ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಇಂತಹ ವ್ಯವಸ್ಥೆಗಳು ಸಾಮಾನ್ಯವಾಗಿ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಊರಿನ ಶ್ರದ್ಧಾ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು ಪಾತಿರ್ಪಾಂಡ ಪಾತಿರುನ ಹನುಮಂತ ದೇವರಿಗೂ ಐತಾರ ಬ್ರಹ್ಮ ಕಲಶದ ಸಂಭ್ರಮ. ಕುಡ್ಲಾ ತಾಲೂಕು ಅಡ್ಡೂರು ಪೊನ್ನಂಗಿಲ ಅಗ್ರಹಾರದ ಶ್ರೀ ಮುಖ್ಯಪ್ರಾಣ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮ ಕಲಶದ ಒಂಜು ವಾರದ ಕಾರ್ಯಕ್ರಮಗಳು ನಡೆತದು. ಐತಾರ ಬ್ರಹ್ಮ ಕಲಶ ಬಾರಿ ಗೌಜಿಡ ನಡೆತನು. ಪಾತಿರ್ಪಾಂಡ ಪಾತಿರುನ ಹನುಮಂತ ದೇವರಿಗೂ ಐತಾರ ಬ್ರಹ್ಮ ಕಲಶದ ಸಂಭ್ರಮ. ಕುಡ್ಲಾ ತಾಲೂಕು ಅಡ್ಡೂರು ಪೊನ್ನಂಗಿಲ ಅಗ್ರಹಾರದ ಶ್ರೀ ಮುಖ್ಯಪ್ರಾಣ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮ ಕಲಶದ ಒಂಜು ವಾರದ ಕಾರ್ಯಕ್ರಮಗಳು ನಡೆತದು. ಐತಾರ ಬ್ರಹ್ಮ ಕಲಶಗೂ ಅಟ್ಟಣೆ ಆದಿತ್ತಂಡು. ಪೊಳಲಿ ಕೋಡಿಮಜಲ್ ವಿದ್ವಾನ್ ಅನಂತ ಪದ್ಮನಾಭ ಉಪಾಧ್ಯಾಯರನ್ನ ದುಂಬಾಳ್ತಿಡು ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ನಡುಮನಿ ಚಂದ್ರಶೇಖರ ಭಟ್ರು ಇತ್ತದು. ವಿಧಿ ವಿಧಾನಗಳನ್ನು ಕರಿತದು ಕಲಶಮೈ ಪೆರೆಸುರುವಾಡು. ಅಕೀರಿಗೆ ಬ್ರಹ್ಮ ಕಲಶದ ಅಭಿಷೇಕ ಮಲ್ತದು. ಮಾ ಪೂಜೆಯನ್ನು ಪ್ರಸಾದ ಸೇವೆ ಮಾತಾ ನಡಪಾಯರು. ಊರ ಪರ ಊರ ಭಕ್ತಿರು ಪಾಲ್ದೆತ್ತೊಂದು ಪಾತಿರ್ಪಾಂಡ ಪಾತಿರ್ನ ಹನುಮಂತ ದೇವಿರು ಪನ್ಪುನ ನಂಬಿಕೆದ ಶ್ರೀ ಮುಖ್ಯಪ್ರಾಣ ದೇವಿರ್ನ ಇಂಬುನಟ್ಟುಂಡಿರು. ದೇವಸ್ಥಾನದ ಮರ್ಯಾದಿ ಗುರ್ಕಾರ್ಯರು ನೂಯಿ ಬಾಲಕೃಷ್ಣರಾವ್, ಗುರ್ಕಾರ್ಯರು ಧನಂಜಯ ಭಟ್ ಗಂದಾಡಿ, ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಪದ್ಮನಾಭ ಶೆಟ್ಟಿ ಅಡ್ಯಾರ್ಗುತ್ತು, ಗುರ್ಕಾರ್ಯರು ರವಿಶಂಕರ್ ರಾವ್ ನೂಯಿ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು. ನಮ್ಮ ಹಿರಿಯರು
ಕೈ ಮುಗಿಯುವ ಜಾಗದಲ್ಲಿ, ಪ್ರಾಕೃತಿಕವಾದ ಸಾನ್ನಿಧ್ಯ ಇರುವ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ರು. ಯಾಕೆ ಕೇಳಿದರೆ, ಯಾವ ಕಾರಣಕ್ಕೂ ದೇವರನ್ನು ನಾವು ಒಂದು ಸೇವೆ ಮಾಡಲಿಕ್ಕೆ ಅಥವಾ ಕೈಂಕರ್ಯ ಮಾಡಲಿಕ್ಕೆ ಬೇಕಾದ ಕೊರತೆ ಆಗಬಾರದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಮನೆ ದೇವರು, ಗ್ರಾಮ ದೇವರು, ಮಾಗಣ ದೇವರು, ಸೀಮೆಯ ದೇವರು, ಇನ್ಯಾಕೆ ರಾಷ್ಟ್ರದ ದೇವತೆಗಳಾಗಿ ಕೂಡ ಕೆಲವು ದೇವಸ್ಥಾನವನ್ನು ಮಾಡಿದ್ದಾರೆ. ಎಲ್ಲ ಉದ್ದೇಶಗಳ ಒಂದು ನಮ್ಮಲ್ಲಿ ಇವತ್ತು ಹಾಗೆಂತ ಹೇಳಿ ಧಾರ್ಮಿಕತೆಯಲ್ಲಿ ಇದ್ದುಕೊಂಡು ಕೇವಲ ಅಂಧಶ್ರದ್ಧೆಯಿಂದ ಮಾಡುವಂಥ ಪೂಜೆಯನ್ನು ಕೂಡ ನಮ್ಮ ಶಾಸ್ತ್ರಗಾರರು ಒಪ್ಪುವುದಿಲ್ಲ. ದೇವಸ್ಥಾನಗಳನ್ನೆಲ್ಲ ಮಾಡಿದಾಗ ನಮ್ಮಲ್ಲಿಯೇ ನಮ್ಮ ಜಾನಪದ ಪದ್ಧತಿಯಲ್ಲಿಗೂ ವೈದಿಕ ಪದ್ಧತಿಗೂ ವ್ಯತ್ಯಾಸ ಉಂಟು ಅಂತ ಕೆಲವರ ಕಡೆಗಳಲ್ಲಿ ಹೇಳ್ತಾರೆ. ವೈದಿಕ ಪದ್ಧತಿಯ ಅಪಭ್ರಂಶ ಸ್ವರೂಪಗಳೇ ಜಾನಪದ ಪದ್ಧತಿಯಲ್ಲಿ ಕೂಡ ಬರುವಂಥದ್ದು. ಗಣಪತಿಯ ಆರಾಧನೆ ವೇದ ಕಾಲದಲ್ಲಿ ಇಲ್ಲ, ಅದನ್ನು ಇವತ್ತು ಇವರು ಹೇಳ್ತಾರೆ ಅದು ಅಲ್ಲ ವೇದ ಕಾಲದ್ದು ಅಂತ. ವೇದಗಳಲ್ಲಿ ಎಲ್ಲಿಯೂ ಕೂಡ ಗಣಪತಿಯ ಉಲ್ಲೇಖಗಳಿಲ್ಲ. ಇವತ್ತು ನಾವು ನೋಡುವಂತಹ ಗಣಪತಿಯ ಉಲ್ಲೇಖ ಇರಬಹುದು ಅಥವಾ ಬೇರೆ ಬೇರೆ ಉಲ್ಲೇಖದಲ್ಲಿ ಕಾಣುವುದಿಲ್ಲ. ಇದಕ್ಕೆ ನಾನು ಹೇಳಿದ್ದು ಸಂಶೋಧನೆಗಳ ಅದನ್ನೆಲ್ಲ ನಾವು ಇದಮಿತ್ತಂತ ಚಿಂತನೆ ಮಾಡಬೇಕಾದ್ರೆ ನಾವು ಸ್ವಲ್ಪ ನೋಡಬೇಕು. ಸುಮ್ಮನೆ ಯಾವುದಾದ್ರೂ ಹೇಳಿ ಜಾನಪದ ಕ್ರಮಗಳು ಬೇರೆ, ವೈದಿಕ ಅದು ಅವೈದಿಕ ಕ್ರಮಗಳು ಎಲ್ಲ ಇವತ್ತು ಕೆಲವು ಕಡೆ ನಾವು ಹೇಳುವುದನ್ನು ನೋಡಿದೆ. ಭೂತಾರಾಧನೆ ಎಂಬುದು ಇಂದು ನಿನ್ನೆಯದಲ್ಲ. ಯಾವಾಗ ಸಂಸ್ಕೃತಿಯ ಆವಿರ್ಭಾವ ಆಯಿತು ಆವತ್ತೇ ಹೇಳ್ತಾರೆ. ಉದಾಹರಣೆಗೆ ಸಾತ್ವಿಕಾಯಂತೆ ದೇವಾನ್ ತಾಮಸಿಕಾಯಂತೆ ದೈವಾನ್ ಹೇಳಿದ್ದು ಇವತ್ತಿನ ಯಾವ ಆಚಾರ್ಯರು ಮಠದ ಸ್ವಾಮಿಗಳು ಅಲ್ಲ, ಭಗವಾನ್ ಕೃಷ್ಣನೇ ಹೇಳಿದಂತಹ ಮಾತು. ಅಲ್ಲಿಯೇ ಹೇಳಿದ್ದಾರೆ, ಸಾತ್ವಿಕರಾದವರು ದೇವರನ್ನು ಪೂಜೆ ಮಾಡ್ತಾರೆ, ತಾಮಸಿಕವಾದ ವೃತ್ತಿಯಿಂದ ಅಥವಾ ಅನುಗ್ರಹ ಪಡ್ಕೊಳ್ಬೇಕಾದ್ರೆ ದೈವವನ್ನು ಭೂತವನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಅರ್ಥೈಸಿಕೊಂಡು ಹೋಗಬೇಕಷ್ಟೇ ವಿನಃ ಏನಾ ಕೆಲವು ಸಾಹಿತ್ಯದ ಸಾಲುಗಳನ್ನು ಓದಿ ತನ್ಮೂಲಕ ನಾವು ಅವೈದಿಕ ವೈದಿಕ ಜಾನಪದ ವಿಭಾಗ ಮಾಡಿ ಸಮಾಜದವರಿಗೆ ಏನೋ ಒಂದು ಗೊಂದಲ ಮಾಡುವಂಥದ್ದಲ್ಲ. ದೇವಸ್ಥಾನದ ಉಲಯಿ ಗರ್ಭಗುಡಿತ ಸುತ್ತ ಉಪ್ಪುನಂಚಿನ ಆವರಣ ಅವು ಪವಿತ್ರವಾಯಿನಂಚಿನ ಪರಿಸರ. ಆ ಪರಿಸರದ ನಮ್ಮ ಎಂಚೆ ಒಪ್ಪೋಡು, ನಮ್ಮ ಸುರುತಾದ ಯೋಚನೆ ಮನ್ಪೋಡು. ದೇವಸ್ಥಾನಕ್ಕೆ ಪೊಗ್ಗಿ ಕೂಡಲೇ ನಮ್ಮ ಮನಸ್ಸು ಒವೇ ಒಂಜಿ ವಿಚಲಿತ ಮನಸ್ಸು ಆವಂದೆ, ಆ ವಿಕೃತ ಮನಸ್ಸು ಆವಂದೆ, ಅತ್ತಂಡ ಮಾತ್ಸರ್ಯದ ಮನಸ್ಸು ಆವಂದೆ, ಅತ್ತಂಡ ಸಂಘರ್ಷದ ಮನಸ್ಸು ಆವಂದೆ. ಆ ದೇವಸ್ಥಾನದ ಪರಿಸರದ ನಮ್ಮ ಪೋಪಿನ ಭಕ್ತಾದಿಲು ಆ ಭಗವಂತನ ತೂದು ಆ ಭಗವಂತನ ಮನಸ್ಸನ್ನು ತಲ್ಲೀನಮಂತದ್ದು ನಮ್ಮ ಜೀವನೋಡಿತ್ತಿನಂಚಿನ ಬದುಕಿಗೆ ನಮ್ಮ ಸಾರ್ಥಕತೆದ ಜೀವನ ನಮ್ಮ ದಾದ ನಮ್ಮ ಜನ್ಮದ ಮಹತ್ವದಾದ ಜನ್ಮದ ಅಂತ್ಯದ ಕಾಲಡು ನಮ್ಮ ಮನ್ಪೊಡಾಯಿನಂಚಿನ ಕರ್ತವ್ಯದ ನಿಷ್ಠದ ಪ್ರಭಾವದಾದ ಒಂದು ಯೋಚನೆ ಮನ್ಪುನಂಚಿನ ಆ ಭಗವಂತನ ಉಳ್ಳೈ ನಮ್ಮ ಮನಸ್ಸನ್ನು ಕೊನಪುನಂಚಿನ ಆ ಪ್ರವರ್ತನೆಗೆ ಆ ಪರಿಸರದ ಪಾವಿತ್ರತೆಯನ್ನು ಒರಿಪುನ ಕೆಲಸ ಅವಳು. ಅವು ಪವಿತ್ರವಾಯಿನಂಚಿನ ಪರಿಸರ ಐಟ್ ಶಂಕನಾದ ಗಂಟನಾದ ಅಂಚನೆ ಮಂತ್ರದ ಉಚ್ಚಾರದ ಪ್ರಭಾವ, ಹರಿನಾಮ ಸಂಕೀರ್ತನದ ಪ್ರಭಾವ, ಯಾಗಯಜ್ಞದ ಧೂಮದ ಪ್ರಭಾವ ಒಂದು ವ್ಯಾಪಿಸಿನಂಚಿನ ಆ ಪ್ರದೇಶದ ಆ ಪಾವಿತ್ರತೆಯನ್ನು ಒರಿತನ ಪಂದಾಂಡ ನಮ್ಮ ಉಲೈಲ ಒಂಜಿ ಮಹತ್ತರವಾಯಿನಂಚಿನ ಪಾವಿತ್ರತೆ ಉಂಟು. ಭಾರತ ದೇಶದಲ್ಲಿ ಬೇರೆ ಬೇರೆ ಮತಗಳು, ಪಂಥಗಳು, ಜಾತಿಗಳು, ಕುಲಗಳು ಎಲ್ಲ ಇರುವುದರಿಂದ ಎಲ್ಲ ಕಡೆ ಸಾಮರಸ್ಯದಿಂದ ನಾವು ಜೀವನ ನಡೆಸಬೇಕು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಇದನ್ನು ಸ್ವಾಮಿ ವಿವೇಕಾನಂದರು ಪುನಃ ಪುನಃ ಹೇಳ್ತಿದ್ರು. ಅವರು ಚಿಕಾಗೋದಲ್ಲಿ ವರ್ಲ್ಡ್ ಪಾರ್ಲಿಮೆಂಟ್ ರಿಲಿಜನಲ್ಲಿ ಹೇಳಿದ್ದು, ನಮ್ಮ ಸನಾತನ ಧರ್ಮ ನಮಗೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದರೆ ಯೂನಿವರ್ಸಲ್ ಟಾಲರೆನ್ಸ್ ಆ್ಯಂಡ್ ಎಕ್ಸೆಪ್ಟೆನ್ಸ್ ಅಂತ. ಎಲ್ಲರ ಕಡೆ ಸಾಮರಸ್ಯದಿಂದ ಎಲ್ಲರನ್ನು ನಮ್ಮಲ್ಲಿ ಒಂದುಗೂಡಿಸುವುದು, ಅದು ಈ ಸಮಾಜಕ್ಕೆ ಆಗಬೇಕು. ಬಂಟ್ವಾಳ ತಾಲೂಕು ಶಂಬೂರು ಬೈಪಾಡಿ ಮಾರ್ಗದ ದಕ್ಷಿಣದ ಶ್ರೀ ಶಿರಡಿ ಸಾಯಿ ಮಂದಿರಡು ಹೊಸ ಮಂದಿರ ಉದಿಪನ ಸಾಯಿಬಾಬಿರ್ನ ಮೂರ್ತಿ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಪ್ರತಿಷ್ಠಾಪನಾ ಮಹೋತ್ಸವ ಒಟ್ಟು 3 ದಿನ ನಡೆತಲು. ಆಖೇರಿದ ದಿನ ನವಗ್ರಹ ಸೇರ್ದು ಮೃತ್ಯುಂಜಯ ಹೋಮ ನಡಪಾದು ಬಯ್ಯಗು ಸಾಯಿಬಾಬಿರ್ನ ಪಲ್ಲಂಕಿ ಉಚ್ಚಯ ಅಟ್ಟಣೆ ಆದಿತ್ತಲು. ಬಂಟ್ವಾಳ ತಾಲೂಕು ಶಂಬೂರು ಬೈಪಾಡಿ ಮಾರ್ಗದ ದಕ್ಷಿಣದ ಶ್ರೀ ಶಿರಡಿ ಸಾಯಿ ಮಂದಿರಡು ಹೊಸ ಮಂದಿರ ಉದಿಪನ ಸಾಯಿಬಾಬಿರ್ನ ಮೂರ್ತಿ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ಪ್ರತಿಷ್ಠಾಪನೆ ಮಹೋತ್ಸವ ಒಟ್ಟು 3 ದಿನ ನಡೆತಂಡು. ಶಿರಡಿ ಸಂಸ್ಥಾನದ ಪಂಡಿತೆ ರೂಪೇಂದ್ರ ತುಕಾರಾಮ್ ಪಾಠಕ್ ಇತ್ತದು ಮಂದಿರದ ತಂತ್ರಿ ಕೇಶವ ಶಾಂತಿ ನಾಟಿ ನರಿಕೊಂಬು ದುಂಬಾಳ್ತೇಡು ನಡತಿನ ಕಾರ್ಯಕ್ರಮಟ್ಟು ಆಕೇರಿದ ದಿನ ನವಗ್ರಹ ಸೇರ್ದು ಮೃತ್ಯುಂಜಯ ಹೋಮ ಪೂರ್ಣಾಹುತಿ ಮಹಾಪೂಜೆ ನಡಪಾದ ಬಯ್ಯಗು ಸಾಯಿಬಾಬೇರ್ನ ಪಲ್ಲಕ್ಕಿ ಉಚ್ಚಯ ಅಟ್ಟಣೆ ಮಲ್ತದಿತ್ತರು. ಶಿರಡಿ ಸಾಯಿ ಮಂದಿರದ್ದು ಪಲ್ಲಂಕಿ ಬಲಿ, ಚೆಂಡೆ ಬ್ಯಾಂಡ್ ಕೊಂಬು ವಾದ್ಯ,
ಭಜನಾ ಸಂಕೀರ್ತನದ ಒಟ್ಟಿಗೆ ಪಿದಾಡ್ದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋದು ಪೀರಾ ಪಿಜಿರ್ದು ಸಾಯಿ ಮಂದಿರಗೂ ಬತ್ತಡು. ರಾತ್ರಿ ಧೂಪಾರತಿ ಸೇಜಾರತಿ ಪತದು ಮಾಪೂಜೆ ಮಲ್ತಿರು. ಭಕ್ತರಿಗೂ ನೊಪ್ಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ದಕ್ಷಿಣದ ಶಿರಡಿ ಸಾಯಿ ಮಂದಿರದ ಗುರುಕಾರ್ಯರು ಸಾಯಿ ಸೂರಜ್ ಬೊಕ ಆಡಳಿತ ಮಂಡಳಿ ಸದಸ್ಯರು ಊರ ಪರವೂರ ಭಕ್ತರು ಪಾಲ್ಗೊಂಡಿರು. ಕುಡ್ಲ ತಾಲೂಕು ಬಾಳ ಕಾಟಿಪಳ್ಳದ ತೊತ್ತಾಡಿ ಶ್ರೀ ನಾಗಬ್ರಹ್ಮ ಸ್ಥಾನುಡು ಕರಿನ ಗುರುವಾರ ಪೀರ ಪ್ರತಿಷ್ಠೆ ಆದಿತ್ತದು ಐತಾರ ಬ್ರಹ್ಮಕಲಶ ನಡೆತಲು. ತೈಲಾಭಿಷೇಕ, ಹೋಮ, ಕಲಶಾಭಿಷೇಕ, ತತ್ವ ಕಲಶಾಭಿಷೇಕ ಮಲ್ತದು ಬ್ರಹ್ಮಕಲಶ ನಡಪಾಯಿರು. ಕುಡ್ಲ ತಾಲೂಕು ಬಾಳ ಕಾಟಿಪಳ್ಳದ ತೊತ್ತಾಡಿ ಶ್ರೀ ನಾಗಬ್ರಹ್ಮ ಸ್ಥಾನುಡು ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿತ್ತದು ಕರಿನ ಗುರುವಾರ ದೇವರನ ಪೀರ ಪ್ರತಿಷ್ಠೆ ಆದು ಐತಾರ ಬ್ರಹ್ಮಕಲಶಗೂ ಅಟ್ಟಣೆ ಮಲ್ತದಿತ್ತರು. ಪಾಂಗಳ ಅನಂತ ಪದ್ಮನಾಭ ತಂತ್ರಿ ಬೊಕ ಪ್ರಧಾನ ಪೂಜೆ ಮಲ್ಪುನ ಗುರುರಾಜ ಭಟ್ರೆನ ದುಂಬಾಳ್ತಿಡು ವಿಧಿವಿಧಾನುಲಿನ ಅಟ್ಟಣೆ ಮಲ್ತದು ತೈಲಾಭಿಷೇಕ, ಹೋಮ ಕಲಶಾಭಿಷೇಕ, ತತ್ವ ಕಲಶಾಭಿಷೇಕ ಮಲ್ತದು ಬ್ರಹ್ಮಕಲಶ ನಡಪಾಯಿರು. ಪ್ರಸನ್ನ ಪೂಜೆ ಕರಿತದು ಅವಸ್ತೃತೋಕ್ಷ ಬಲಿ ನಡಪಾದು ಮಾ ಪೂಜೆ ಆಂಡು. ಊರ ಪರ ಊರ ಭಕ್ತರಿಗೂ ಮಲ್ಲ ಮಟ್ಟದ ನೊಪ್ಪ ಪ್ರಸಾದ ಸೇವೆ ನಡೆತಂಡು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಚಿತ್ತರಂಜನ್ ಭಂಡಾರಿ, ಐಕಳಭಾವ, ಕಾರ್ಯಂತರು ಶಿವಪ್ರಸಾದ್ ಬಾಳ, ಪಣವದ ಅಧಿಕಾರಿ ಜಯಲಕ್ಷ್ಮಿ ಶೆಟ್ಟಿ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಅನಿಲ್ ಶೆಟ್ಟಿ ಸೂರಿಂಜೆ, ಪ್ರಧಾನ ಕಾರ್ಯಂತರು ಭಾಸ್ಕರ್ ರಾವ್ ಬಾಳ, ಆಡಳಿತ ಸಮಿತಿ ಗುರುಕಾರ್ಯರು ದೇವದಾಸ ಶೆಟ್ಟಿ ಸಾನದ ಹೊಸಮನೆ, ಕಾರ್ಯಂತರು ವೇಣು ವಿನೋದ್ ಶೆಟ್ಟಿ ಬಾಳದಗುತ್ತು, ಪಣವದ ಅಧಿಕಾರಿ ಜಯಲಕ್ಷ್ಮಿ ಆರ್ ಶೆಟ್ಟಿ ಮೇಗಿನ ಮನೆ, ನಾಲ್ಗುತ್ತು ಮನೆತನದಕಲು, ಬಾಳ ಕಳವಾರ ಗ್ರಾಮದಕಲು, ಪರ ಊರದಕಲು ಬ್ರಹ್ಮಕಲಶಡು ಪಾಲ್ದಿತ್ತೊಂಡಿರು.
ದೇವಸ್ಥಾನ ಅಥವಾ ದೇವಾಲಯ ಎನ್ನುವಂತಹ ಒಂದು ಶಬ್ದದ ಪರಿಕಲ್ಪನೆ ಏನು ಅಂತ ಕೇಳಿದರೆ ದಿವಿದೀಪ್ತವು ಎನ್ನುವಂತಹ ಕಲ್ಪನೆ ಅಂತ. ಅಂದರೆ ಯಾವುದು ಬೆಳಕನ್ನು ಕೊಡುತ್ತದೋ ಅದು ದೇವಸ್ಥಾನ ಎನ್ನುವಂತಹ ಕಲ್ಪನೆಗೆ ಬರುತ್ತೆ ಅಂತ. ಅಂದರೆ ಯಾವುದು ಬೆಳಕನ್ನು ಕೊಡುತ್ತೆ ಎನ್ನುವಂಥದ್ದಕ್ಕೂ ಕೂಡ ಯಾಕೆ ಕತ್ತಲು ಆವರಿಸಿದೆ ಎನ್ನುವಂಥದ್ದು ಕೂಡ ಅಲ್ಲೊಂದು ಪ್ರಶ್ನೆ ಆಗತ್ತೆ ಅಂತ. ಅಂದರೆ ಇದು ತರ್ಕಬದ್ಧವಾದ ಮಾತು ಅಂತ. ನಮ್ಮ ಜೀವನದಲ್ಲಿ ಕಷ್ಟ ಎನ್ನುವಂಥದ್ದು ಬಂದಾಗ ಅಥವಾ ಸಮಸ್ಯೆ ಎನ್ನುವಂಥದ್ದು ಬಂದಾಗ ನಾವು ದೇವರ ಮೊರೆಯನ್ನು ಹೋಗ್ತೇವೆ. ಇದು ಸನಾತನ ಧರ್ಮದ ಒಂದು ಕಲ್ಪನೆ ಅಂತ. ಹಾಗಿರುವಾಗ ಆ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ಅಲ್ಲಿ ನಮಗೆ ಬೆಳಕು ಎನ್ನುವಂಥದ್ದು ಸಿಗುತ್ತೆ ಅಂತ. ಅಂದರೆ ನಮ್ಮ ಸಮಸ್ಯೆಗೆ ಅಲ್ಲಿ ಪರಿಹಾರ ಎನ್ನುವಂಥದ್ದು ಸಿಗುತ್ತೆ ಅಂತ. ಇಂತಹ ದೇವಸ್ಥಾನದ ಕಲ್ಪನೆಯನ್ನು ಯಾರೂ ಕೂಡ ಆಧುನಿಕವಾಗಿ ಮಾಡ್ಕೊಂಡು ಬಂದದ್ದಲ್ಲ ಅಂತ. ಅಂದರೆ ಹಿಂದಿನ ಕಾಲದಿಂದ ಮುನಿಗಳಿಂದ ಬಂದಂತಹ ಕೆಲವೊಂದು ಆಧಾರಗಳನ್ನು ಇಟ್ಕೊಂಡು ಅದೇ ಪ್ರಕಾರವಾಗಿ ಹಿರಿಯರಿಂದ ಬಂದಂತಹ ಮಾರ್ಗದರ್ಶನವನ್ನು ಇಟ್ಕೊಂಡು ಅದೆಷ್ಟೋ ಜಾಗಗಳಲ್ಲಿ, ಅದರಲ್ಲೂ ಕೂಡ ಈ ತುಳುನಾಡು ಎನ್ನುವಂತಹ ಕಲ್ಪನೆ ಏನಿದೆ, ಆ ತುಳುನಾಡಿನಲ್ಲಿ ದೇವಸ್ಥಾನಗಳಾಗಿರ್ಬೋದು, ದೈವಸ್ಥಾನಗಳಾಗಿರ್ಬೋದು, ಬ್ರಹ್ಮಸ್ಥಾನಗಳಾಗಿರ್ಬೋದು, ಈ ರೀತಿಯಾಗಿ ತುಂಬಾ ಪರಿಕಲ್ಪನೆ ಇದೆ ಅಂತ. ನಮ್ಮ ಪೂರ ಒಂಜಪ್ಪೆ ಬಾಲ ಲೆಕ್ಕ ಜೋಕುಲ್ ಲೆಕ್ಕ ಬೊಂಬಾಯಿ ಸಮಿತಿ ಉಪ್ಪು, ಆಡಳಿತ ಸಮಿತಿ ಉಪ್ಪು, 4 ಗುತ್ತುಪ್ಪು, ಜೀರ್ಣೋದ್ಧಾರ ಸಮಿತಿ ಉಪ್ಪು, ಬ್ರಹ್ಮಕಲಶ ಸಮಿತಿ ಉಪ್ಪು ಮತ್ತು ಒಟ್ಟಿಗೆ ಅದು ಕಂಪೆನಿ ಉಪ್ಪು ಅಷ್ಟು ಜನ ಸಹಕಾರ ಮಲ್ದಿನಟ್ಟು ಇನ್ನು ಒಂದು ನಮ್ಮ ಸಂಪೂರ್ಣ ಸಾಫಲ್ಯತದ ಒಂದು ದಿನ ಬ್ರಹ್ಮಕಲಶದ ದಿನ ದೇವರಿಗೆ ಖುಷಿಯುಂಡ ಚಿತ್ತರಂಜನ್ ಭಂಡಾರಿ ಯಾನು ಐದೆಚ್ಚ ಖುಷಿ ಪಡೆವೆ. ನಮ್ಮ ಸಮರ್ಪಣೆ ಮಲ್ದ ಆ ಸಮರ್ಪಣೆ ದೇವರು ಸಂಪೂರ್ಣ ಸ್ವೀಕಾರ ಮಲ್ತದ್ದು. ಈ ವೇದಿಕೆ ಎಡುತ್ತಿನ ಗಣ್ಯರ ಎದುರು ಈ ವೇದಿಕೆ ಎದುರು ಕುಲ್ದಿನಕ್ಲೇನು ಲೈವ್ ತುಪ್ಪನಕಲ್ಡ ಈತೆ ಪ್ರಾರ್ಥನೆ ನಮ್ಮ ಸನಾತನ ಹಿಂದೂ ಧರ್ಮದ ವ್ಯವಸ್ಥೆಗಳ ಒಟ್ಟು ಸೇರ್ಂಡ ನಂಗೆ ಶಕ್ತಿನ ನಮ್ಮನ್ನು ಉಂಟಾರ ಸಾಧ್ಯತೆ ಇಜ್ಜಿ ಹಣಕಾಸು ಆವಡು, ಜನ ಬೆಂಬಲ ಆವಡು, ಒಗ್ಗಟ್ಟು ಆವಡು, ಧರ್ಮ ಕಾರ್ಯೋಡು ನಮ್ಮ ನನಾತ್ ಮಲ್ತದ್ದು ದುಂಪೋಕ ಸರ್ವೇ ಜನ ಸುಖಿನೋ ಒಂದು ಪಂಪಿನ ಸುಕ್ತಿದೊಟ್ಟಿಗೆ ಎನ್ನ ಪಾತ್ರ ವಿರಾಮ ಕೊರ್ಪೆ. ಜೈ ಹಿಂದ್. ಕುಡ್ಲಾ ತಾಲೂಕು ಕಂದಾವರ ಗ್ರಾಮದ ಶ್ರೀ ವಾಸುಕಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಗಳು ಕರಿನ ಗುರುವಾರ ಪ್ರತಿಷ್ಠೆ ಆದಿತ್ಯನ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವರಿಗೆ ಐತಾರ ಬ್ರಹ್ಮಕಲಶ ನಡಪಾಯಿರು. ಕುಡ್ಲಾ ತಾಲೂಕುದ ಗುರುಪುರ ಕೈಕಂಬ ಕಂದಾವರ ಗ್ರಾಮದ ಶ್ರೀ ವಾಸುಕಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಡು ಕರಿನ ಏಪ್ರಿಲ್ 21 ಮೇ ಎನ್ಮಮುಟ್ಟ ಪೀರ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ನಡೆತೊಂದಿದ್ದು ಇಡೀ ಶಿಲೆಕಲ್ಲ ದೇವಸ್ಥಾನಡು ಕರಿನ ಗುರುವಾರ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವರನ ಪೀರ ಪ್ರತಿಷ್ಠೆ ಆದಿತ್ತದು ಐತಾರ ಬ್ರಹ್ಮಕಲಶ ಬೊಕ್ಕ ಡಕ್ಕೆ ಬಲಿ ಬ್ರಹ್ಮ ಮಂಡಲೋತ್ಸವಗೂ ಅಟ್ಟಣೆ ಆದಿತ್ತಂಡು. ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರುಕಾರ್ಯರು ಕುಡುಪು ನರಸಿಂಹ ತಂತ್ರಿ ದುಂಬಾಳ್ತಿಡು ಪ್ರಧಾನ ಪೂಜೆ ಮಲ್ಪನ ಸುರೇಶ್ ಭಟ್ ಬೊಕ್ಕ ಅಣ್ಣೆ ಮೆಗ್ಗೆರ್ಲೆನ ಪೌರಾಹಿತ್ಯಡು ಧಾರ್ಮಿಕ ವಿಧಿವಿಧಾನೊಲಿನ ಕರಿತದು ಕಲಶ ಮೈಪರೆ ಸುರುವಾಂಡು ಅಕೇರಿಗೂ ಬ್ರಹ್ಮ ಕಲಶದ ಅಭಿಷೇಕ ನಡಪಾದು ಪ್ರಸನ್ನ ಪೂಜೆ ಮಾ ಪೂಜೆ ಮಲ್ತದು ಭಕ್ತರಿಗೂ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಕಂದಾವರ ಬ್ರಹ್ಮಕಲಶುಡು ಕಂದಾವರ ಗ್ರಾಮದಕರು ಊರು ಪರವೂರ ಭಕ್ತರು ಪಾಲ್ಗೊಂಡಿರು. ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರುಕಾರ್ಯರು ಡಕ್ಕೆಬಲಿ ನಡಪಾದ ಕೊರ್ಪನ ಸಗ್ರಿ ಗೋಪಾಲಕೃಷ್ಣ ಸಾಮಗೀರು ಕುಡುಪು ಕೃಷ್ಣರಾಜ ತಂತ್ರಿ ಗುರುಕಾರ್ಯರು ಬೊಕ್ಕ ಆಡಳಿತ ಮುಕ್ತೇಸರರು ಶ್ರೀಧರ ಆಳ್ವ ಕಂದಾವರ ಬಾಳಿಕೆ ಪ್ರಧಾನ ಕಾರ್ಯಂತರು ಶಿವರಾಮ ಆಳ್ವ ಪಾವರುಗುತ್ತು ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಮುರಳೀಧರ ಶೆಟ್ಟಿ ನಂದಬೊಟ್ಟು ಕಾರ್ಯ ಗುರುಕಾರ್ಯರು ವೀರೇಂದ್ರ ಶೆಟ್ಟಿ ಕಂದಾವರ ಬಾಳಿಕೆ ಪ್ರಧಾನ ಕಾರ್ಯಂತರು ಸುಕೇಶ್ ಮಾಣಾಯಿ ಪಣವದ ಅಧಿಕಾರಿ ವಿರಾಟ್ ಶೆಟ್ಟಿ ಕಂದಾವರ ಬಾಳಿಕೆ ಕುಟುಂಬದಕ್ಲು ಕಂದಾವರ ವಾಸುಕಿ ಸೇವಾ ಸಮಿತಿದಕ್ಲು ಬೈಲು ಮಾಗಣೆ ಪತ್ತು ಸಮಸ್ತಿರು ಕಂದಾವರ ಬ್ರಹ್ಮಕಲಶುಡು ಪಾಲ್ದೆತ್ತೊಂಡಿರು.
ಅದಕ್ಕೆ ಪುರಾತನ ಕಾಲದಲ್ಲಿ ನಾಗ ಬನ ಎಂಬ ಹೆಸರಿತ್ತು. ಬನ ಅಂತ ಹೇಳಿದರೆ ನಾಗ, ಬ್ರಹ್ಮ, ರಕ್ತೇಶ್ವರಿ, ನಂದಿಕೋಣ, ಕ್ಷೇತ್ರಪಾಲ ಇತ್ಯಾದಿ ಕ್ಷೇತ್ರಕ್ಕೆ ಬನ ಅಂತ ಹೇಳಿ ಹೆಸರು. ಹಾಗೆ ನಡ್ಕೊಳ್ಳಿತ್ತು. ಆದರೂ ಕೂಡ ಹೆಸರು ಕೂಡ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿ ಹೆಸರಿತ್ತು. ಆ ನಂತರ ಒಂದು ಕಾಲದಲ್ಲಿ ಆಧಾರ ಪ್ರಕಾರವಾಗಿ ನಾಗನಿಗೆ ಆಗಮೋಕ್ತವಾಗಿ ಬರೀ ಉತ್ಸವಗಳೆಲ್ಲ ನಡೆಯುವಂಥ ಕ್ರಮ ಇಲ್ಲ. ನಾಗದೇವರಿಗೆ ಆಶ್ಲೇಷ ಬಲಿ, ತಂಬಿಲ, ನಾಗಮಂಡಲ ಇತ್ಯಾದಿಗಳು ಸೇವೆಯನ್ನು ಮಾತನಾಡೋದು. ಸುಬ್ರಹ್ಮಣ್ಯನಿಗೆ ಉತ್ಸವದಕ್ಕೆ ಅದೊಂದು ಆಗಮ ಪ್ರಕಾರ ಸುಬ್ರಹ್ಮಣ್ಯನಿಗೆ ಉತ್ಸವ ಆಗಬೇಕಾದ್ರೆ ಸುಬ್ರಹ್ಮಣ್ಯನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ. ನಮ್ಮ ಉಡಲು ಒಂಜಿ ತಗ್ಗಂಡ ಅವಳಿಗೆ ಉಡಲಿನಿಪಿನವು ಹೃದಯನಿಪಿನ ಒಂಜಿ ತಗ್ಗಂಡ ಆವಡುಂದು ಮೂಜಿಬುಳಿ ಅವಳ ದೆಪ್ಪಳಿನಂಕ್ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿಪುತೂಲ ದಗ್ಗುನಂಚಿನ ಬಿತ್ತು ಕೈ ಕುರಲುಡು ಅರ್ಲುಂಡು ಪಾಪದ ಕುಚ್ಚಣನ ಜಾದದೀಲ ಮೈ ಮನಸ್ಸು ನಿರ್ಮಲುಡು ಭಾಮಿತನು ಬುಳೆಪ ಅದು ಬುದ್ಧಿ ಸಿದ್ಧಿದ ಸಾಧಿ ಶುದ್ಧ ಮಾತನು ನೆಟ್ಟು ಮಾತದಿಂಜಿಂಡು ಅಂದ ಶರೀರ ನೆನಪಿನ ಕಂಡೋಡು ನಮ್ಮ ಕೃಷಿ ಮಲ್ಪಡತ ಅವು ಆಧ್ಯಾತ್ಮದ ಕೃಷಿ ಆವಡತ ಬಯಲಿಡು ನಮ್ಮ ಕೃಷಿ ಬೇತೆ ಮಲ್ತೋನ್ ಬಾ ಎಡ್ಡೆ ಬಿತ್ತು ಬಾಂಡ ಕಾಟು ಕೊಡಿಪುಂಡತ ಐತೆ ಒಟ್ಟಿಗೆ ಕಳೆದೆಪ್ಪುಣೆ ಎಂದು ಕೂಡ ಕೆಲಸ ಆಪುಂಡು ಇತ್ತೆ ನರಮಣಿ ನಡುಪುಣೆ ಇಜ್ಜಿದೆ ಮಿಷಾನಿ ನಡುಪುಣೆ ಮಿಷಾನಿ ಕೊಯ್ಪುಣೆ ಎಂದು ಒಂತೆ ಬದಲಾವಣೆ ಆಗ್ತದೆ ನಮ್ಮಡ ಆಂಡ ಶರೀರದ ಉಡಲ್ಡು ನಮ್ಮ ಕೆಲಸ ಮಲ್ಪೋಡು ಉಂದಾಂಡ ಒಂಜಿ ಆತು ಕೃಷಿ ಮಲ್ಪೋಡು ಉಂದಾಂಡ ನಮ್ಮನೇ ಮಲ್ಪೋಡು ಎಡ್ಡೆ ಬಿತ್ತೋಡು ಅಂಚ ಅಂದು ಕಾಟು ಉಳ್ಳ ಎಲ್ಲ ಕೊಡಿಪುಂಡು ಐನ ಪಗ ದೆಪ್ಪುನ ಕೆಲಸ ಆವಡು ಇನಿ ನಿನ್ನ ಮಾತ ನಮ್ಮ ಪೂರ್ವಜರು ಆತ ಪೊರ್ಲುಡು ಅಲ್ಪ ಅವನ ಕಟ್ಟದು ಪೋತೇರು ಆಂಡ ನಮ್ಮ ಸಂತೋಷ ವಿಚಾರ ಬಂದಾಗ ಈತ ಮಾತ ಆಧುನಿಕತೆ ಬತ್ತನ್ನಾನ್ಲ ಇನ್ನು ಈತ ವ್ಯವಹಾರಗಳು ಮಾತ ಬತ್ತನ್ನಾನ್ಲ ನಮ್ಮ ದೇಶೋಡು ನಮ್ಮ ಅವು ಮಲ್ಲಾಯ ಆದುಪ್ಪು ಪಾಪದಯ ಆದುಪ್ಪು ಒರಿ ವಿದ್ಯಾವಂತೆ ಆದುಪ್ಪು ಅಥವಾ ಅವಿದ್ಯಾವಂತೆ ಆದುಪ್ಪು ಪ್ರತಿ ಒರಿಲ ಧರ್ಮದ ಬಗ್ಗೆ ಭಾರಿ ಜಾಗೃತಿ ಆದಿತ್ತದು ನಮ್ಮ ಬದುಕುದೊಟ್ಟಿಗೆ ನಮ್ಮ ಧರ್ಮ ಚಿಂತನೆ ಮಲ್ತೊಂದುಲ್ಲ ಆಗಿನೆಟ್ಟಾತ್ರ ಇನಿ ಐತಾರದ ದಿನಲ ಈ ಮಧ್ಯಾಹ್ನದ ಪೊಟ್ಟುಗು ಈತ ಮಾತ ಬೇತೆ ಸಮಾರಂಭ ಇತ್ತನ್ನಲ್ಲ ಇನಿ ನಮ್ಮ ಈ ಒಂದು ಹಳ್ಳಿಡು ಈತ ಸಂಖ್ಯೆಡು ಜನ ಸೇರ್ರೆ ಕಾರಣನೇ ನಮ್ಮಡ ಪುಣ ಧಾರ್ಮಿಕ ಪ್ರಜ್ಞೆ ಯಾನೇತೋ ರಾಷ್ಟ್ರ ಸುತ್ತೊಂದು ಬಂದಾಗ ಅವಳು ಪುಣ ಧಾರ್ಮಿಕ ಪ್ರಜ್ಞೆಯನ್ನು ತಗೊಂಡಿಲ್ಲ ಇನ್ನು ಜಪಾನ್ದ ಲೆಕ್ಕಂತಿನ ಉಡುಪು ಅಮೇರಿಕ ಲೆಕ್ಕಂತಿನ ಉಡುಪು ಅವಳಿತ್ತಿನ ದೇವಾಲಯ ಅವಳಿತ್ತಿನ ಚರ್ಚಲು ಇನಿ ಒಂಜಿ ಮ್ಯೂಸಿಯಂ ಅವನುಂಡು ಇತ್ತದ ಜವನರಿಗೆ ಇತ್ತದ ಜನಕ್ಲಿಗೆ ಧಾರ್ಮಿಕವಾಯಿನ ಪ್ರಜ್ಞೆ ದೂರವಾದ ತನ್ನ ವ್ಯವಹಾರಿಕವಾಯಿನ ಬದುಕನ್ನು ಮಾತ್ರ ಮಲ್ಪುರ ತಂದೆ ಧಾರ್ಮಿಕವಾಯಿನ ಚಿಂತನೆ ಮಲ್ಪುಜೇರು ಆಂಡ ನಮ್ಮ ದೇಶೋಡು ಇನಿಕ್ಕಲ ಅವು ಏತೋ ನಮ್ಮ ಪೂರ್ವಜರು ಕಟ್ಟಿದಂಚಿನ ದೈವಸ್ಥಾನನು ಕಾಲಕಾಲವು ಸರಿಯಾದ ನಮ್ಮ ಬ್ರಹ್ಮಕಲಶ ಮಲ್ತದು ಅವಿನ ಮೇಲ್ದರ್ಜೆ ಕೊಣಪಿನ ನಮ್ಮ ಧರ್ಮನು ಸೂರ್ಯಚಂದ್ರ ಇತ್ತಿನ ಸಮಯ ಮುಟ್ಟ ಕೊಣಪುಣಿನ ಕೆಲಸನು ನಮ್ಮ ಮಾತ ಮಲ್ಪುನ ಭಾರಿ ಸಂತೋಷದ ವಿಚಾರ. ಉಡುಪಿ ಜಿಲ್ಲೆದ ಕಾಪುಕಲ್ಯ ಕಲೀಲಬೂಡದ ಶ್ರೀ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನಡು ಶನಿವಾರ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿನ ನೇಮ ನಡೆತಲು ದೈವಸ್ಥಾನದ ಯಜಮಾನರು ಕಲೀಲಬೂಡು ಕುಟುಂಬದಕ್ಕಳು ಜೀರ್ಣೋದ್ಧಾರ ಸಮಿತಿದಕ್ಕಳು ಪಾಲ್ಗೊಂಡಿರು. ತುಳುನಾಡ ಭೂತಾರಾಧನೆಡು ಒಂಜಿಕುಂದು ಸಾರ ದೈವಲಿನು ನಮ್ಮೊಂದು ಬೈದರು ತನ್ಕುಲು ನಮ್ಮಿಂಚಿ ಸತ್ತುಲಿಗು ಕೋಲ ನೇಮ ಮೆಚ್ಚಿ ಮಹಿಮೆ ಬಂಡಿ ನೇಮ ಧರ್ಮ ನೇಮ ಕೊರ್ದು ತೃಪ್ತಿ ಮಲ್ಪನ ತುಳುವೆರು ನನ್ನ ಪತ್ತನಾಜಗಾನಗ ಈ ವರ್ಷದ ಮಟ್ಟಿಗೂ ದೈವಲಿನ ವಿಶೇಷ ಆರಾಧನೆಲಿನ ಅಕೇರಿ ಮಲ್ತೊಂದುಲೆರು ಒಂಜಿಕುಂದು ಸಾರ ದೈವಲೆಡು ಪಂಜುರ್ಲಿ ದೈವಲ ಒಂಜಿ ಪ್ರಧಾನ ದೈವ ಆದು ಆರಾಧನೆ ಪಡೆಯೊಂದು ಬೈದನು ಕುಪ್ಪೆಟ್ಟು ಪಂಜುರ್ಲಿ ವರ್ಣರ ಪಂಜುರ್ಲಿ ಅಲೇರ ಪಂಜುರ್ಲಿ ಕ್ಷೇಮಕಲ್ಲ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಇಂಚ ಪಂಜುರ್ಲಿ ದೈವದ ಬೇತೆ ಸ್ವರೂಪಲಿಡು ಆರಾಧನೆ ಮಲ್ತೊಂದು ಬೈತಿರು. ಉಡುಪಿ ಜಿಲ್ಲೆ ಕಾಪುಕಲ್ಯದ ಕಲೀಲಬೂಡುದ ಬೀಡು ಶ್ರೀ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನಡು ನೇಮ ಅಟ್ಟಣೆ ಮಲ್ತದಿತ್ತಿರು. ಸುರುತ ದಿನ ರಾತ್ರಿ ಅಣ್ಣಪ್ಪ ಪಂಜುರ್ಲಿ ದೈವ ದರ್ಶನ ಮೈಸಂದಾಯ ನೇಮ ಅದು ರಡ್ಡನೇ ದಿನ ರಾತ್ರಿ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿನ ನೇಮ ಭಾರಿ ಸಂಭ್ರಮಡು ನಡೆತಂಡು. ದೈವಸ್ಥಾನದ ಯಜಮಾನರು ಕಲೀಲಬೂಡು ಕುಟುಂಬದಕ್ಕಳು ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಸರ್ವ ಸದಸ್ಯರು ಬೊಕ್ಕ ಊರು ಪರವೂರದ ಭಕ್ತರು ನೇಮ ತೂದು ಬೂಳ್ಯದೆ ತೊಂಡೆರು.
ಬಲಿಲಾಮಗೂಡು ಪ್ರಕಾರವಾದ ಚಿತ್ರ ಧರ್ಮದೈವ ಅಣ್ಣಪ್ಪ ಬಂಜುರ್ಲಿಗ ಪ್ರಕಾರ ಸರಸಕ್ಕಾದ ಪ್ರಾರ್ಥನೆ. ಸ್ವಾಮೀ ಪರಮಾತ್ಮ ಬಂಜುರ್ಲಿ ಈ ಧರ್ಮ ಚಾಪಡಿತ ಪೂರ್ವಿಕರು ಕರೆದುಕೊಂಡ ಚಿತ್ರ ಹಿರಿಯರನ್ನ ಧರ್ಮದಂತಿಗೆ ಒಂದು ಹಾಲಿನ ಅಲ್ಪುಲ ಎಟ್ಟೆನ ಅಲ್ಪುಲ ಪೂರ್ವಿಕರ ಕೊತ್ತ ಭಾಷೆಗೆ ಮಾಯ ಉಲ್ಲಂಘನೆ ಮಲ್ಪಂದೆ ದೈವ ದೇವರಿಗೆ ಸರಸಕ್ಕಾದ ಮಲ್ಪನ ಪ್ರಾರ್ಥನೆಗೆ ಮಾಯ ಉಲ್ಲಂಘನೆ ಮಲ್ಪಂದೆ ಎಂಗೆಲ್ಲ ಚಿತ್ರ ಅಪ್ಪಗಟ್ಟಿ ಕಟ್ಟ ದುಡ್ಡ ಬಿಟ್ಟ ಭದ್ರಾದಿಗಳಿಗೆ ತ್ರಿಕೋಣಾದ ಕಗ್ಗಂತ ಪ್ರಾರ್ಥನೆ ಮಲ್ಪಂದೆ. ఇడగు ఇంత నమ్మ కుడ్ల తుಳು వార్తలు ముగిండు నన్నెలైతే పొర్తుగు నమ్మ కుడ్ల తుಳು వార్తలు సొల్మేరు.